ಒಂದು ಮೂಟೆಯ ಕತೆ ಮಾಡಬೇಕಾದ್ರೆ ನಮ್ಮ ಹತ್ರ ಜೇಬಲ್ ದುಡ್ಡಿರಲಿಲ್ಲ, ಹುಡುಗರು ತುಂಬ ಇದ್ರು. ಸೊ ನಾವೆಲ್ಲ ಸೇರ್ಕೊಂಡು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಬರೆದು ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಹೇಗೆ ದೊಡ್ಡ ರೀತಿಯಲ್ಲಿ ಜನರಿಗೆ ತಲುಪಿಸ್ಬೋದು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೂ ಕೈ ಹಿಡಿದ್ರಿ. ಅದಾದ್ಮೇಲೆ ಗರುಡ ಗಮನ ವೃಷಭ ವಾಹನ. ಸೊ ಆಗ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು. ಕಾನ್ಸೆಪ್ಟ್ ಕೂಡ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದು ಅಂದರೆ ದೇವ್ರ ದಯೆಯಿಂದ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ಪಡ್ಕೊಳ್ತು. ಆ ಧೈರ್ಯದಿಂದ ನಾವು ಆಮೇಲೆ ಸ್ವಾತಿ ಮುತ್ತಿನ ಮಳೆಹನಿ ಅನ್ನುವಂಥ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ಅದಕ್ಕಿಂತ ಮುಂಚೆ ಟೋಬಿ ಅನ್ನುವಂಥ ಸಿನಿಮಾ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆ್ಯಂಡ್ ಈ ಸಿನಿಮಾನ ಮಾಡಬೇಕಾದ್ರೆ ಒಂದು ಮೊಟ್ಟೆಯ ಕಥೆಗಿಂತ ಮೇ ಬಿ 10 ಪಟ್ಟು ದೊಡ್ಡ ತಂಡ ನನ್ನ ಜೊತೆ ಇತ್ತು. ಅಷ್ಟು ದುಡಿತಾ ಇದ್ರು. ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ಕಂಪ್ಯಾರಿಟಿವ್ಲಿ ನಾವೇನ್ ಮಾಡಿದ್ವಿ ಅದಕ್ಕೆ. ಅದರ ಜೊತೆಗೆ ಈ ಸಿನಿಮಾ ನಮ್ಮನ್ನ ತುಂಬಾ ದುಡಿಸ್ಕೊಂಡಿದೆ. ಅಂದ್ರೆ ಒಬ್ಬ ನಟನಾಗಿ ಒಬ್ಬ ಸಿನಿಕರ್ತನಾಗಿ ಎಷ್ಟು ದುಡಿಸ್ಕೋಬೇಕೋ ಅಂದ್ರೆ ಸುಸ್ತು ಮಾಡಿ ಹಾಕಿದೆ. ಇಲ್ಲಿ ತನಕ ಅದನ್ನ 40 ದಿವಸ ಶೂಟಿಂಗ್ ಆದ್ಮೇಲೆ ಕೈ ಮುಗಿದು ಇನ್ನು ಯಾವತ್ತೂ ಕೂಡ ನಿಮ್ ಸಾವಾಸಕ್ಕಿಲ್ಲ ಅಂತ ನನ್ನ ಟೀಮ್ ಕೈ ಮುಗಿಯುವಷ್ಟು ಸುಸ್ತು ಮಾಡಿದೆ. ಆ ಸುಸ್ತಿಂದ ಒಂದು ಒಳ್ಳೆ ಸಿನಿಮಾ ನಿಮ್ ಮುಂದೆ ಬಂದಿದೆ. ಅಂದ್ರೆ ನಾವು ತುಂಬಾ ಹೆಮ್ಮೆಯಿಂದ ಇಲ್ಲ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಧೈರ್ಯದಿಂದ ಹೇಳ್ಕೋಬಹುದಂತ ಸಿನಿಮಾ. ಸೊ ಮಂಗಳೂರಿನ ಮಾಧ್ಯಮ ಮಿತ್ರರ ಹತ್ರ ಸ್ಪೆಷಲ್ ರಿಕ್ವೆಸ್ಟ್ ಏನೂ ಇಲ್ಲ, ಯಾವಾಗಲೂ ನೀವು ಮಾಡ್ತಾ ಇರೋ ಕೆಲಸವನ್ನೇ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಏನಂದ್ರೆ ನಮ್ಮ ಸಿನಿಮಾಗಳನ್ನ ಜನರಿಗೆ ದಾಟಿಸಿ. ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.